ಹೈಲೈಟ್ ಲೈಟಿಂಗ್ ಸ್ಟುಡಿಯೋದ 7ನೇ ಮಳಿಗೆ ಕುಡ್ಲ ಕಂಕನಾಡಿ ಪಂಫೆಲ್ ಕೈತಲ್ದ ಲಿಲಿಯಾ ಆರ್ಕಿಡ್ದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗುರುವಾರ ಶುಭಾರಂಭ ಪಡಿತನು. ಹೈಲೈಟ್ ಲೈಟಿಂಗ್ ಸ್ಟುಡಿಯೋದ ಮುಖ್ಯಸ್ಥರ್ನ ಕುಟುಂಬದ ಚೋಕ್ಲು ಹೊಸ ಶೋರೂಮ್ನು ರಿಬ್ಬನ್ ಕತ್ತೇರ್ನ ಮೂಲಕ ಉದ್ಘಾಟನೆ ಮಾಡ್ತಾರೆ. ಉಳ್ಳಾಲ ಸೈಯದ್ ಮದನಿ ಅರಬಿಕ್ ಕಾಲೇಜ್ ಪ್ರಾಂಶುಪಾಲರು ಉಸ್ಮಾನ್ ಫೈಜಿ ದುವಾ ನೆರವೇರಿಸಾದ ಚಾಲನೆ ಕೊರಿಯರು. ಈ ಎಕ್ಸ್ಪೀರಿಯನ್ಸ್ ಸೆಂಟರ್ನ ವೆಬ್ಸೈಟ್ ಇದೀಗಲೇ ಲಾಂಚ್ ಆಗಿದೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಬಾಲ್ ಅಂಡ್ ಫಾರೂಕ್ ಸೂಪರ್ ಆದಂತ ಒಂದು ಜುಗಲ್ ಬಂದಿ ಆಲ್ರೆಡಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ഹൃദയഭാഗത്ത് ഹൈലൈറ്റ് ലൈറ്റിംഗ് സ്റ്റുഡിയോ എന്ന ഒരു മഹത്തായ ഒരു സ്ഥാപനം ആരംഭിച്ചിരിക്കുകയാണ്. ഇതിൻ്റെ ഉടമസ്ഥന്മാരാകുന്ന ഇബ്രാഹിം, ഇഖ്ബാൽ, ഫാറൂഖ് വളരെ മനോഹരമായ, ഇവിടെ വന്ന് നോക്കുമ്പോൾ തന്നെ മനസ്സിനെ ആകർഷിപ്പിക്കുന്ന സന്തോഷകരമായ ഒരു മാളികയാണ്. അല്ലാഹു ഇതിൽ ബർക്കത്ത് ചെയ്യട്ടെ. എല്ലാവിധ ആശംസകളും നേരുന്നു. അല്ലാഹു ഖൈറും ബർക്കത്തും സ്വീകരിക്കട്ടെ എന്ന് ആശംസിക്കുന്നു. എല്ലാവരും ഇവിടെ വന്ന് നോക്കണം. ഇതിൻ്റെ ഉപകാരം എല്ലാവരും അനുഭവിക്കണം, എല്ലാവരും ഉൾക്കൊള്ളണമെന്ന് പറഞ്ഞുകൊണ്ട് എല്ലാവിധ ആശംസകളും നേർന്നുകൊണ്ട് നിർത്തുന്നു. അസ്സലാമു അലൈക്കും വറഹ്മത്തുള്ളാഹി. ಈ ಪೊರ್ತು ಪಾತೆರ್ನ ಸಂಸದ ನಿರ್ದೇಶಕರು ಮೊಹಮ್ಮದ್ ಇಕ್ಬಾಲ್ ಕರಿನ 10 ವರ್ಷಲರ್ದಿಂಚ ಈ ಕ್ಷೇತ್ರದ ಸೇವೆನ ಸಂದಾದಿತದು ಇಂದು ತಂಕ್ಲೆನ 7ನೇ ಮಳಿಗೆ ಆತಂಡು. ಇಲ್ಲಿ ಕಚೇರ್ಲೆನು ಬೋಲ್ಪುಲೆರ್ದು ಸಿಂಗಾರ ಮಲ್ಪೆರೆ ಅತ್ಯಾಧುನಿಕ ಗುಣಮಟ್ಟದ ಲೈಟಿಂಗ್ ವ್ಯವಸ್ಥೆಲಿದ್ದು ಸಂಸ್ಥೆ ಜಿಲ್ಲೆಡು ನನಲಾತ್ ಅಂಗಸಂಸ್ಥೆ ಸುರುಮಲ್ಪನ ಉದ್ದೇಶನ ಪಡಿತ ಮಾಡಿ ತೆರಿಪಾಯರು. ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಇವತ್ತು ಈ ಗ್ರ್ಯಾಂಡ್ ಓಪನಿಂಗಲ್ಲಿ ನಾವು 7th ಶೋರೂಮ್ ನಾವು ಓಪನ್ ಮಾಡ್ತಾಯಿದ್ದೇವೆ. ಔಟ್ಲೆಟಾಗಿ ಎಕ್ಸ್ಪೀರಿಯನ್ಸ್ ಸೆಂಟರಾಗಿ ಓಪನ್ ಮಾಡ್ತೇವೆ ಮ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಯಲಹಂಕ ನ್ಯೂ ಟೌನಲ್ಲಿ 2010 ಸ್ಟಾರ್ಟ್ ಮಾಡಿದಂಥ ಈ ಹೈಲೈಟ್ ಒಂದು ಕಂಪನಿಯಾಗಿ ಇದು ಲೈಟಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿ ಇವಾಗ ಸ್ಟಾರ್ಟಿಂಗಾಗಿ ಕಮರ್ಷಿಯಲಲ್ಲಿ ನಾವು ಹೋಲ್ಸೇಲ್ ಆಗಿ ಸ್ಟಾರ್ಟ್ ಮಾಡಿರುವಂಥ ಕಂಪನೀಸ್. ಇವಾಗ ನಾವು ಸ್ಯಾಂಡ್ಲಿಯರ್ ಆರ್ಕಿಟೆಕ್ಟ್ ಲೆವೆಲ್ ಅಂತ ಸ್ಪಾಟ್ಲೈಟ್ ಆಗಿರ್ಬೋದು, ಟ್ಯೂನೇಬಲ್ ಲೈಟ್ಸ್ ಮತ್ತು ಲೈನರ್ ಪ್ರೊಫೈಲ್ಸ್ ಲೈಟ್, ಎಲೆಕ್ಟ್ರಾ ಬ್ರ್ಯಾಂಡ್ ಅಂತ ದೊಡ್ಡ ದೊಡ್ಡ ಕಂಪ್ನಿ ಅಂತ ಬ್ರ್ಯಾಂಡನ್ನು ನಾವು ಇಲ್ಲಿ ಪ್ರಮೋಟ್ ಮಾಡಿ ಇಲ್ಲಿ ಕಸ್ಟಮರ್ ಇವೆಲ್ಲ ಸರ್ವಿಸ್ ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮದು ಮಿತ್ರರು ಮತ್ತು ನಮ್ಮದು ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಎಲ್ಲರೂ ಬಂದಿದ್ದಾರೆ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಈ ಬಿಸ್ನೆಸ್ಸನ್ನು ನಮಗೆ ಈ ಮಟ್ಟಕ್ಕೆ ತಲುಪುವಂತೆ ಅವರ ತುಂಬ ಸಹಕಾರ, ತುಂಬ ಬಿಸ್ನೆಸ್ಸಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಮ್ಯಾಂಗ್ಳೂರಲ್ಲಿ. ಸೊ ಥ್ಯಾಂಕ್ಸ್ಫುಲ್ ಎಲ್ಲ ಮ್ಯಾಂಗ್ಳೂರ್ ಪೀಪಲ್. ಒನ್ಸ್ ಅಗೇನ್ ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಮ್ಯಾಂಗ್ಳೂರಿಗೆ ಬರ್ತಾ ಇದೆ, ನಿಮ್ಮ ಮುಂದೆ ಇದೆ. ನಿಮಗಾಗಿ ಲೈಟಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಎಲ್ಲರೂ ಬನ್ನಿ, ಎಲ್ಲ ಲೈಟಿಂಗ್ ಸ್ಟುಡಿಯೋ ಇಲ್ಲಿ ಬಂದು ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಮುಸ್ಲಿಂ ಸೆಂಟ್ರಲ್ ಕಮಿಟಿದ ಉಪಾಧ್ಯಕ್ಷರು ಮಮತಾಜ್ ಅಲಿ, ಲಿಲಿಯಾ ಆರ್ಕಿಡ್ದ ಮಾಲಕರು ಜೋಸೆಫ್, ಮಳಿಗೆದ ಪಾಲುದಾರರು ಇಬ್ರಾಹಿಂ ಮೊಹಮ್ಮದ್, ಯೂಸುಫ್ ಬೆಂಗಳೂರು, ಉದ್ಯಮಿ ಹಮೀದ್, ರಶೀದ್, ಅಸ್ಬಾರ್,
ಗ್ಲೋಬಲ್ ಅಕಾಡೆಮಿದ ನಿರ್ದೇಶಕರು ರಜಾಕ್, ಸಾಹಿಲ್ ಜಹೀರ್, ಎಲೆಕ್ಟ್ರಾ ಗ್ರೂಪ್ ದ ನಿರ್ದೇಶಕರು ಕಿರಣ್ ಮದ್ಯನ್ ಬೊಕ ಪ್ರಮುಖರು ಪಾಲ್ಪಡಿದ್ದು ಶುಭ ಹಾರೈಸಿದರು. ಸೌಜನ್ಯ ಹೆಗ್ಡೆ ಕಾರ್ಯಕ್ರಮ ನಿರೂಪಣೆ ಮಲ್ತೇರು.